ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಫ್ರೆಂಡ್ಸ್, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ತುಂಬ ಸ್ವಂತ ಹತ್ತಿರದ ರಿಲೇಷನ್ಸ್ ಅವರ ಮದುವೆಗೆ ನಾವು ಹೋಗ್ತಾ ಇದ್ದೀವಿ. ಹುಡುಗಿ ಹೆಸರು ಭುವನೇಶ್ವರಿ ಮುರುಗೇಶ್ ಅಂತ. ನಮಗೆ ತುಂಬ ಹತ್ತಿರದ ಸ್ವಂತ. ಇಲ್ಲಿ ತುಂಬ ಬೇಗನೆ ನಾವು ಹೋದ್ವಿ. ಆಲ್ಮೋಸ್ಟ್ ಬೇಗನೆ ಹೋಗಿ ರೀಚ್ ಆದ್ವಿ. ಇನ್ನೂ ಬೇಗ ಹೋಗಬೇಕಾಗಿತ್ತು. ಸ್ವಲ್ಪ ತುಂಬ ದೂರ ಇದ್ದಿದ್ದರಿಂದ ಸ್ವಲ್ಪ ನಿಧಾನನೇ ಆಯಿತು. ಆದ್ರೂ ಇನ್ನೂ ಜನ ಬಂದಿರಲಿಲ್ಲ. ಇದು ಬಂದು ನೋಡಿ ಫ್ರೆಂಡ್ಸ್, ಯಾವ ಥರ ಡೆಕೋರೇಷನ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ. ಇವ್ರು ಬಂದು ಫೋಟೋ ಶೂಟ್ ಹಿಡಿತಾ ಇದ್ದಾರೆ. ನಾನು ಹಾಗೆ ಒನ್ ಬೈ ಒನ್ನಾಗಿ ಹಿಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿದೆ ಅಲ್ವಾ. ದೇವ್ರದ್ದು ಅಲಂಕಾರ ಅಷ್ಟು ನೀಟಾಗಿ ಮಾಡಿ ಬಾಗಿಲ ಹತ್ರನೇ ನಿಂತ್ಕೊಂಡು ನಿಲ್ಲಿಸಿದ್ದಾರೆ. ಬಟ್ ಅಷ್ಟು ಚೆನ್ನಾಗಿ ಅಮೇಝಿಂಗಾಗಿ ಮಾಡಿದ್ದಾರೆ. ಈ ಕಡೆ ಬಂದು ಗಣೇಶ ವಿಗ್ರಹ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೇಗನೆ ಹೋಗಿ ರೀಚ್ ಆದ್ವಿ. ಹಾಗೆ ರೀಚ್ ಆಗ್ತಾ ಇರಬೇಕಾದ್ರೆ ಹಾಗೆ ನಾನು ಶೂಟ್ ಮಾಡಿದೆ. ಇದು ರಿಸೆಪ್ಷನ್ದು. ಇದೇ ಹುಡುಗ ಹುಡುಗಿ ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜ್. ಇವರು ಪ್ರೀತಿಸಿ ಮದುವೆ ಆದರೂ, ಮನೆಯಲ್ಲೆಲ್ಲ ಒಪ್ಪಿಸಿ ಪ್ರೀತಿಸಿ ಮದುವೆ ಆದರೆ ಈ ಥರನೇ ಇರಬೇಕು. ನೆಕ್ಸ್ಟ್ ನೋಡಿ, ಇದು ಬಂದು ಹುಡುಗ ಇನ್ನೂ ಸ್ಟೇಜ್ ಮೇಲೆ ಬಂದೇ ಇಲ್ಲ. ಆಗಲೇ ರೂಮಲ್ಲಿ ಈ ಥರ ಹಿಡಿದು ಹಾಕ್ತಾ ಇದ್ದಾರೆ. ಇದು ಒಂದು ಹುಡುಗಿ, ಇದೂ ಅಷ್ಟೇ ಇನ್ನು ಸ್ಟೇಜ್ ಮೇಲೆ ಹುಡುಗಿನ ಆಗಲೇ ರೂಮಲ್ಲಿ ಹಿಡಿದು ಹಾಕಿದ್ರು. ಇವರಿಗೂ ಜೋಡಿ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಅನಿಸಿಕೆ ಚೆನ್ನಾಗಿದೆ ಅಂತ ನಿಮ್ಮ ಅನಿಸಿಕೆ ಯಾವ ಥರ ಇದೆ ಅಂತ ಹೇಳಿ. ಕಪ್ಪಲ್ ಅಲ್ವಾ ಇವರು. ಈಗ 6 ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ತುಂಬ ಜನ ಬಂದರು. ಲಾಸ್ಟಲ್ಲಿ ಅಷ್ಟೊಂದು ಜನ ಜಾಗನೇ ಸಾಕಾಗಿಲ್ಲ ಅಲ್ಲಿ ಕೂತ್ಕೊಳ್ಳೋಕೆ ಕೂಡ. ಅಷ್ಟೊಂದು ಜನ ಬರ್ತಾನೇ ಇದ್ರು. ಬಟ್ ಈಗ ಬಂದು ಇವ್ರು ಬಂದು ಸ್ಟೇಜ್ ಮೇಲೆ ಬಂದು ನಿಂತಾಗ ನಾನು ಈ ಕಡೆ ಕೂತಿದ್ದೆ. ಯಾಕಂದರೆ ನೀನಾಗಿ ವಿಡಿಯೋ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿತ್ತು. ಹುಡುಗ ಹುಡುಗಿ ಜೋಡಿ ಕೂಡ ಚೆನ್ನಾಗಿದೆ. ಅಷ್ಟು ಇಬ್ಬರಿಗೂ ಎತ್ತರ ಕೂಡ ಅಷ್ಟೇ ಚೆನ್ನಾಗಿ ಆಗಿ ಬಂದಿದೆ. ಇಬ್ಬರು ಲವ್ ಮಾಡಿ ಮದುವೆ ಮಾಡಿಕೊಂಡು ಈ ಥರ ಮನೆಯಲ್ಲಿ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ. ನೋಡಿ ಯಾವ ಥರ ಇದೆ ಅಂತ. ಒಳ್ಳೆ ಜೋಡಿ ಕೂಡ ಹೌದು. ಈ ಥರನೇ ಇವಾಗ ನೋಡಿ ಈಗ ಆಗ್ತಾ ಇದ್ದಾರೆ, ಹಾರ ಆಗ್ತಾ ಇದ್ದಾರೆ. ಈಗ ಬಂದು ಫೋಟೋಗ್ರಾಫರ್ ಅವರು ಇರಾಮ ಮಾತ್ರ ಅವ್ರಿಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡು ಒಬ್ರಿಗೊಬ್ರು ಒಪ್ಪಿಸಿ ಮನೇಲಿ ಮದುವೆ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಫ್ಯೂಚರಲ್ಲಿ ಬರೋದಿಲ್ಲ. ಸುಮ್ಮನೆ ಓಡಿ ಹೋಗಿ ಮದುವೆ ಆಗೋದ್ರಿಂದ ಎಷ್ಟೊಂದು ಅಮ್ಮ ಅಪ್ಪಗೂ ತೊಂದರೆ, ಈ ಕಡೆ ಹೆಣ್ಣು ಮನೆಗೂ ತೊಂದರೆ, ಈ ಕಡೆ ಗಂಡು ಮನೆಗೂ ತೊಂದರೆ. ಎಷ್ಟು ನೋವು ತಿಂತಾರಲ್ವ, ಇಷ್ಟೆಲ್ಲ ಎದ್ದು ಹೊತ್ತು ಸಾಕಿರ್ತಾರೆ ತಂದೆ ತಾಯಿಗಳು. ಅದರಿಂದ ಇದು ಒಪ್ಪಿ ಮದುವೆ ಮಾಡಿಕೊಂಡು ಇಬ್ಬರು ಫ್ಯೂಚರಲ್ಲಿ ಸೆಟ್ಲ್ ಆಗೋದು ತುಂಬ ಒಳ್ಳೆಯ ವಿಷಯ ಕೂಡ ಹೌದು. ಈ ಥರ ಪ್ಲ್ಯಾನ್ ಮಾಡಿ ನೀವು ಮನೇಲಿ ಒಪ್ಪಿಸ್ಬೇಕು. ನೀವು ಒಂದು ಒಳ್ಳೊಳ್ಳೆ ಜಾಬ್ ಹುಡ್ಕೊಂಡು ನಿಮ್ಮ ಫ್ಯೂಚರ್ನ ನೀವು ಕಾಪಾಡ್ಕೊಳ್ತಕ್ಕಂತಹ ಕೆಪಾಸಿಟಿ ಬೆಳೆಸ್ಕೊಂಡ್ರೆ ಈಗಿನ ಕಾಲದ ಜನ್ರೇಷನ್ ಇದ್ರು ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಬಾಳ್ಬೋದು. ಮನೇಲಿ ಒಪ್ಪಿಸಿ ಮದುವೆ ಆಗೋದೇ ಒಳ್ಳೆಯದು. ನನಗೆ ಗೊತ್ತಿರೋ ಪ್ರಕಾರ ಪ್ರೀತಿಸೋದು ತಪ್ಪಲ್ಲ, ಪ್ರೀತಿಗೆ ನಾನೇನು ದ್ವೇಷ ಇರೋಲ್ಲ. ಬಟ್ ಏನಂದರೆ ಒಪ್ಪಿಸಿ ಮದುವೆ ಆಗೋದು ತುಂಬ ಒಳ್ಳೆಯದು. ನಮಗೆ ಕರೆಕ್ಟ್ ಚೂಸಿಂಗ್ ಅನ್ನೋದು ಇರುತ್ತಲ್ವ, ಆ ಚೂಸಿಂಗ್ ಬಂದು ನಾವು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ಜನ ಪ್ರೀತಿಸೋದು ಅವ್ರು ಬಿಟ್ಟು ಇವ್ರು ಮದುವೆ ಆಗೋದು, ಇವ್ರು ಬಿಟ್ಟು ಅವ್ರು ಮದುವೆ ಆಗೋದು ಕೂಡ ಅದು ಸ್ವಲ್ಪ ತಪ್ಪು ಅಂತಲೇ ಹೇಳ್ತೀನಿ. ನಾಳೆ ಮದುವೆ ಆದಮೇಲೆ ಗೊತ್ತಾಯಿತು ಅಂದರೆ ಆ ಹುಡುಗಿ ಬಾಳು ನರ್ಕ ಆಗ್ಬೋದು. ಅದೇ ಥರ ಹುಡುಗಿ ಬಾಳು ಕೂಡ ನರ್ಕ ಆಗ್ಬೋದು. ಪ್ರೀತಿಸಿ ಮದುವೆ ಆಗಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಮನಸ್ಸಿಗೆ ಯಾವ ಪರ್ಫೆಕ್ಟ್ ಚೂಸಿಂಗ್ ಬಂದು ಕರೆಕ್ಟಾಗಿ ನೀಟಾಗಿ ನೀವು ತಗೊಳ್ಳೋದ್ರಿಂದ ಯಾವುದೇ ರೀತಿ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಈಗೆಲ್ಲ ಮದುವೆ ಒಂದಾಗಿ ಕೊಟ್ಕೊಂಡು ಬರ್ತಾ ಇದ್ರು. ಈಗ ಬಂದು ನೋಡಿ, ನಾನು ಇಟ್ಟಿದ್ದೀನಿ, ನನ್ನನ್ನು ಇಟ್ಟಿದ್ದಾರೆ ಅವರು. ನಾನು ಅದೇ ಥರ ನೆಕ್ಸ್ಟ್ ಬಂದು ನಾವು ಸೇರಿ ಆಯಿತು ಗಿಫ್ಟ್ ಕೊಟ್ಬಿಟ್ಟು ಹೋಗೋಣ ಹಾಗೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಎಲ್ಲ ನಾವು ನಿಂತ್ಕೊಂಡ್ವಿ. ಲೈನಲ್ಲಿ ನಿಂತ್ಕೊಂಡು ಒನ್ ಬೈ ಒನ್ ಆಗ್ತದೆ. ತುಂಬ ಜನ ಇದ್ದಾರೆ, MLAಗಳು ಅವರು ಎಲ್ಲ ಬಂದು ಆದಮೇಲೆ ಅಲ್ಲಿ ಊಟಕ್ಕೆ ಹೋದ್ವಿ. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.